ಶಾಲೆಗೆ ಪೋಪಂಡದ ಕಡಪುಂಡ ಗುಡ್ಡೆಡುಕುಲ್ಲುಬ ಮೂಜಿ ಕಾಸುದಯ ಬಲ ಇಲ್ಲಡಿ ನಿನ್ನ ಬೆರಿತ ಉಪ್ಪು ದಿಪ್ಪುವೆ. ಅರ್ಥ: ಪಣ್ ಅಂದರೆ ಹೇಳು, ಪಂಡದು ಹೇಳಿ, ಕಡಪ್ಪು ಕಳುಹಿಸು, ಕಡಪುಂಡ ಕಳುಹಿಸಿದರೆ, ಗುಡ್ಡೆ ಗುಡ್ಡೆ ಅಂದರೆ ಗುಡ್ಡೆ, ಕುಲ್ಲುಬ ಕುಲ್ಲು ಅಂದರೆ ಕುತ್ಕು, ಕುಲ್ಲುಬ ಅಂದರೆ ಕುಳಿತುಕೊಳ್ಳುತ್ತೀಯಾ, ಮೂಜಿ ಕಾಸುದಯ ಅಂದರೆ ಒಂದು ಬೈಗುಳದು, 3 ಕಾಸಿನವನೇ, ಇಲ್ಲಡೆ ಇಲ್ಲಂದರೆ ಮನೆ, ಬೆರಿತ ಉಪ್ಪು ದೆಪ್ಪುನ ಅಂದರೆ ಒಂದು ಬೈಗುಳ, ನಿನಗೆ ಕಠಿಣ ಶಿಕ್ಷೆಯನ್ನು ಕೊಡುತ್ತೇನೆ. ಅಂದರೆ ಶಾಲೆಗೆ ಹೋಗು ಅಂತ ಹೇಳಿ ಕಳಿಸಿದರೆ ಗುಡ್ಡೆಯಲ್ಲಿ ಕೂತ್ಕೊಳ್ತೀಯಾ, 3 ಕಾಸಿನವನೇ, ಬಾ ಮನೆಗೆ, ನಿನಗೆ ಕಠಿಣ ಶಿಕ್ಷೆ ಕೊಡುತ್ತೇನೆ, ನಿನ್ನ ಬೆನ್ನಿನ ಉಪ್ಪು ತೆಗಿತೇನೆ ಅಂತ ಅರ್ಥ ಬರುತ್ತೆ. ಧನ್ಯವಾದಗಳು. ತುಳು ಕಲ್ಪಲೆ ತುಳುವರಿಪಲೆ.